ಬಸ್ ಕಂಡಕ್ಟರ್ನ ಮಿತ್ತು ಪರಜಾತಿದ ಜವನೇರ ತಂಡ ಒಂಜಿ ಹಾಕದ ಪಾಡ್ದಿನ ಸಂಗತಿ ಕುಡ್ಲ ಪಿದೈ ವಲಯದ ಕಣ್ಣೂರುಡು ಕೊಡರಾತ್ರಿ ನಡೆತದುಂಡು. ಕೊಡರಾತ್ರಿ ಬಸ್ಸು ಉಂತಾವಂದಿನೆಕ್ ಡ್ರೈವರ್ನು ಒಯ್ತು ಪಾಡ್ದು ಪೆಟ್ಟು ಪಾಡ್ದಿರು. ಕಣ್ಣೂರು ಕೈತಲು ಬಸ್ಸು ಉಂತಾವಂದಿನಿಕ್ ಎಸ್ಕೆ ಟ್ರಾವೆಲ್ಸ್ ಪುದರ್ದ ಬಸ್ ಡ್ರೈವರ್ನ ಮಿತ್ತು ಪೆಟ್ಟು ಪಾಡ್ದಿರು. ಆ ಪೆಟ್ಟುಗು ಡ್ರೈವರ್ಗು ಭಾರಿ ಗಾಯಲು ಆದಿತ್ತದು ಆಸ್ಪತ್ರೆಗೂ ಸೇರ್ದಿರು. ಟೈಮಿಂಗ್ದ ಇಸೇಡು ಬಸ್ ನಿಲ್ದಾಣಡು ಬಸ್ಸನ್ನು ಉಂತಾಯರ ಆತಜಿ ಪಂದು ಬಸ್ ಸಿಬ್ಬಂದಿಲು ಪಂತಿರು. ಬಸ್ಸು ಉಂತಾವಂದಿನಿಕ್ ಬಸ್ಸದ ಒರಿ ಪ್ರಯಾಣಿಕೆ ಅಲ್ಪನೆ ಹಾಕಿದಿನತ್ತಾಂದೆ ಅವೆಡ್ದು ಬಕ್ಕ ಮಸ್ತ್ ಜನ ಸೇರ್ದು ಡ್ರೈವರ್ನು ಒಯ್ತು ಪಾಡ್ದು ಹಾಕದಿರು. ಕಂಕನಾಡಿ ಪೇಂಟಿದ ಠಾಣೆಗೂ ದೂರು ಕೊರ್ದಿತ್ತದು ಬಸ್ ಡ್ರೈವರ್ನ ಮಿತ್ತು ಹಲ್ಲೆ ಮಲ್ತಿನ ತಪ್ಪು ಪಂದು ಅಡ್ಯಾರ್ ಕಣ್ಣೂರು ಭಾಗದ ಪೇಂಟಿದ ಬಸ್ಸುಲು ಮಾತ ಬಂದು ಮಲ್ಪಾದು ಅಡ್ಯಾರ್ ಕಟ್ಟೆದ ಜಾಗಿಡು ಸಾರ್ವಜನಿಕರು ಸೇರ್ನಂಚ ಸಿಬ್ಬಂದಿಲ್ಲುಲ ಸೇರ್ದಿತ್ತರು. ಪಬ್ಲಿಕ್ ಅವರು ಸೇರಿ ಹೊಡೆದಿದ್ದಾರೆ, 30 ಜನ ಸೇರಿ ಹೊಡೆದಿದ್ದಾರೆ ಕಂಡಕ್ಟರ್. ಅವ್ರಿಗೆ ಹೇಳಿದ ರಿಕ್ವೆಸ್ಟ್, ಗಾಡಿ ಲೇಟ್ ಆಗಿದೆ, ಒಂದು ಸ್ಟಾಪ್ ಮುಂಚೆ ಕೊಡ್ತೇವೆ ಅಂತ. ಅದಕ್ಕೆ ಎಲ್ಲ ಓಕೆ ಅಂತ ಹೇಳಿದ್ದಾರೆ. ಒಬ್ಬರು ಮಾತ್ರ ಸೇರಿ ಹೊಡೆದಿದ್ದಾರೆ. ಆ ಒಬ್ಬರನ್ನು ಹೊಡೆದ ನೋಡಿ ಮತ್ತೆ 30 ಜನ ಸೇರಿ ಹೊಡೆದಿದ್ದಾರೆ. ಈಗ ಅವನಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ನಮ್ದು ಸಮಸ್ಯೆ ಅಂದರೆ ಟೈಮಿಂಗಿಂದ ಪ್ರಾಬ್ಲಮ್ ಆಗುತ್ತೆ. ನಮಗೆ ಇಲ್ಲಿ ಈ ರೂಟಿಗೆ ಟೈಮಿಂಗ್ ಬೇಡ ಅಂತ ನಮ್ದು ರಿಕ್ವೆಸ್ಟ್ ಎಲ್ಲ ಬಸ್ ಡ್ರೈವರ್ ಕಂಡಕ್ಟರ್ ಸೇರಿ. ಅಂದರೆ ನಮಗೆ ಈಗ ಇಲ್ಲಿಗೆ ಟೋಟಲ್ 7 ಸಿಟಿ ಬಸ್ ನಂಬರ್ ಇರೋದು 10 ನಂಬರ್, 11 ನಂಬರ್ 4, ಮತ್ತೆ ಬರಂಗಪೇಟೆಯಿಂದ ಬರೋದು ಕೊಡ್ಮಾನಿಂದ, ಮತ್ತೆ 2 ಸಾರಿ ಸದೆ ಅಬ್ಬೆಟ್ಟು. ಹಾಗೆ ಈಗ ಎಲ್ಲರಿಗೆ ಸಮಸ್ಯೆ ಅಂದರೆ ಟೈಮಿಂಗಲ್ಲಿ ಮೂತ್ರ ಮಾಡಲಿಕ್ಕಿಲ್ಲ, ಚಹಾ ಇಲ್ಲ, ಯಾವುದಿಲ್ಲ, ಊಟ ಮಾಡಲಿಕ್ಕೆ ಟೈಮಿಂಗ್ ಇಲ್ಲ. ಜನಗಳಿಗೆ ಪಬ್ಲಿಕ್ ಈ ಥರ ಟೈಮಿಂಗ್ ಅಂದರೆ ಈಗ ಪ್ರೈವೇಟ್ ಟೈಮಿಂಗ್, ಅದಕ್ಕೆ ಟೈಮ್ ಕೀಪರ್ ಇದ್ದಾರೆ ಎಲ್ಲ ಇದ್ದಾರೆ. ಆದರೆ ನಮ್ಗೆ ಈಗ ಅದೇ ಸಮಸ್ಯೆ ಆಗ್ತಾ ಉಂಟು. ಪಬ್ಲಿಕ್ ಸಹ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ನಿನ್ನೆ ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ದು ಬಸ್? ಅದು ಸ್ಟೇಟ್ ಬ್ಯಾಂಕಿಂದ ಅಡ್ಡೇರಿಗೆ ಬರುದು. ಹಳ್ಳಿರು ಬ್ಲಾಕ್ ಆಗಿ ಈಗ ರೋಡ್ ಕೆಲಸ ಆಗ್ತಾ ಉಂಟು. ಅದು ಸಮಸ್ಯೆ ಆಗಿ ನಮ್ಗೆ ಗಾಡಿ ಲೇಟ್ ಆಗ್ತದೆ. ಆದರೆ ನಾವು ಜನಗಳಿಗೆ ಹಾಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಆದರೆ ಪಬ್ಲಿಕ್ ನಮಗೆ ಹಾಗೆ ಮಾತಾಡ್ತಿದ್ದಾರೆ, ಸಪೋರ್ಟ್ ಇಲ್ಲ. ನಿನ್ನೆ ನಿಮ್ಮ ಆಗದ ಟೈಮಿಂಗ್ ವಿಷಯದಲ್ಲಿ ನಿಮ್ಮಿಂದ ತಪ್ಪಾಗಿದೆ. ಹೇಳಿದಲ್ಲಿ ನೀವು ನಿಲ್ಲಿಸ್ತಿಲ್ಲ. ಅದು ಒಂದು ಶಾಪ್ ರಿಕ್ವೆಸ್ಟ್ ಕೇಳಿದ್ರು ಕಂಡಕ್ಟರ್, ಒಂದು ಶಾಪಲ್ಲಿ ನಾವು ಸ್ವಲ್ಪ ಎದುರು ನಿಲ್ಲಿಸ್ತೇವೆ. ಅದಕ್ಕೆ ಒಂದು 4-5 ಜನ ಹೆಂಗಸರೆಲ್ಲ ಓಕೆ ಅಂತ ಹೇಳಿದ್ದಾರೆ. ಒಬ್ಬ ಜಪ್ಪಿಯನ ಆಯ್ದ ಮಗ ಅಂತ ಹೇಳಿ ಕೆಳಗೆ ಅದೇ ಅವರೇ ಬೈದು ಅವರೇ ಗೋಲ್ ಹೊಡೆದು ಹೇಳಿದರು. ಮತ್ತೆ ಅವರೇ ಹೊಡೆದು ಫಸ್ಟ್. ಅದಕ್ಕೆ ಏನೊಂದು ಬೆಟ್ಟು ಹೊಡೆದಿದ್ದಾರೆ. ಮತ್ತೆ ಅವರು ಎಲ್ಲ ಅಲ್ಲಿದ್ದ ಪಬ್ಲಿಕ್ ಎಲ್ಲ ಬಂದು ಒಂದು 30 ಜನ ಬಂದು ಹೊಡೆದಿದ್ದಾರೆ. ಈಗ ನೀವು ದೂರ ಏನಾದರೂ ಕೊಟ್ಟಿದ್ದೀರಿ? ದೂರು ಕಂಪ್ಲೇಂಟ್ ಆಗಿದೆ. ಆದರೆ ನಮ್ಗೆ ಇನ್ನೂ ಸಹ ರಿಪೀಟ್ ಆಗಿದ್ರೆ ಹೇಗೆ ನಾವು ಡ್ಯೂಟಿ ಮಾಡೋದು? ಈಗ ನಾವು ನಿಲ್ಲಿಸಿದ ಕಾರಣ ಅದೇ. ಇನ್ನೂ ಸಹ ಹೊಡೆದ್ರೆ ನಾವೆಂತ ಮಾಡೋದು? ಹೇಗೆ ಡ್ಯೂಟಿ ಮಾಡೋದು? ಧನ್ಯವಾದ ಅದೇ ಹೇಳಿ ಹೇಗೆ ನಾವು ಡ್ಯೂಟಿ ಮಾಡೋದು? ಹೇಗೆ ಕಷ್ಟ ಅಲ್ಲ. ನಮಗೆ ಸಹ ಮನೆಯವರಿದ್ದಾರಲ್ಲ. ಯಾವ ಥರ ಇಲ್ಲಿ ಊಟ ಇಲ್ಲ ಒಂದು ಸೈಡು, ಟೈಮ್ ರೋಡ್ ಸರಿ ಇಲ್ಲ, ರೋಡ್ ಕೆಲಸ ಆಗ್ತುಂಟು. ಟೈಮಿಂಗ್ ವಿಷಯದಲ್ಲಿ ಈಗ ನಾವು ನಮ್ಮದು ಬೇಡಿಕೆ ಏನಂದರೆ ಟೈಮಿಂಗ್ ಬೇಡ ಅಂತ. ಟೈಮಿಂಗ್ ಇದ್ದರೆ ನಮಗೆ ಆಗುದು, ನಾವು ಅಡ್ಜಸ್ಟ್ ಮಾಡಿ ಹೋಗ್ತೇವೆ. ಹೇಗೆ ಇವತ್ತಿನ ಬಸ್ ಎಲ್ಲ ಬಂದ್ ಮಾಡಿ? ಹೌದು, ಬಸ್ ಅಂದರೆ ನಿನ್ನೆ ನಾವು ತೆಗೆದು ಬೇಡ ಅಂತ ಹೇಳಿದ್ದೇವೆ. ಬಂದ ಬಸ್ಸನ್ನು ನಾವು ನಿಲ್ಲಿಸಿ ಬೇರೆ ಜನರೆಲ್ಲ ಗಾಡಿ ವ್ಯವಸ್ಥೆ ಮಾಡಿ ಕಳಿಸಿದ್ದೇವೆ. ಮಕ್ಕಳಿಗೆ ಎಕ್ಸಾಮ್ ಇದ್ದವರನ್ನೆಲ್ಲ ಕಳಿಸಿದ್ದೇವೆ. ಪೊಲೀಸ್ ಇಲಾಖೆ ಅದು ನೀವು ಟೈಮಿಂಗ್ ಮೀಟಿಂಗ್ ಉಂಟಂತೆ 12 ಗಂಟೆಗೆ, ಅಲ್ಲಿ ಮಾತಾಡಿ ಮನವಿ ಕೊಡಿ ಅಂತ ಹೇಳಿದ್ದಾರೆ. ಧನ್ಯವಾದ ಹೋಗಿ ನಾವು ಸಹ ಹೋಗಿ ಡ್ರೈವರ್ ಕಂಡಕ್ಟರ್ 4 ಜನ ಹೋಗಿ ಮಾತಾಡಿ. ನಿಮ್ಮ ಕಂಡಕ್ಟರ್ ಸ್ಥಿತಿ ಹೇಗಿದೆ? ಕಂಡಕ್ಟರ್ ಸ್ವಲ್ಪ ಕುತ್ತಿಗೆ ನೋವೆಲ್ಲ, ಭುಜ ಎಲ್ಲ ನೋವು ಉಂಟು ಇದ್ದಾರೆ. ರಕ್ತ ಎಲ್ಲ ಬಂದಿದೆ, ಸರಿ ಹೊಡೆದಿದ್ದಾರೆ. 30 ಜನರಲ್ಲಿ 30 ಜನದ ಪೆಟ್ಟು ಬಿದ್ದಿದೆ ಅಂತ ಗ್ಯಾರಂಟಿ ಇಲ್ಲ. ಒಂದು 10 ಜನದ ಪೆಟ್ಟು ಬಿದ್ದರೆ ಸಾಕಲ್ಲ. ಹಿಂದುಗಡೆಯಿಂದ ಮುಂದುಗಡೆ ಹೇಳ್ತಾರೆ. ಬಸ್ಸಲ್ಲಿದ್ದವರು ಒಬ್ಬರು ಹೊಡ್ತಾರೆ, ಮತ್ತೆ ಅಲ್ಲಿ ಇದು ಪಬ್ಲಿಕ್ ಹೊರತು. ಈ ಹಿಂದೆ ಮೊನ್ನೆ ಅದು ನಿನ್ನೆ ಸಿಕ್ಕಿದ ವಿಷಯ 10 ನಂಬರ್ PTC ಅಲ್ಲಿ ಹಾಗೇನೆ ಆಗಿದೆ. ಒಬ್ಬರು ಹೆಂಗಸ ಇಳಿಯುವಾಗ ಅರ್ಜೆಂಟ್ ಮೇಲೆ ಅವರ ತಪ್ಪು, ಅವರು ಒಪ್ಪಿಕೊಂಡಿದ್ದಾರೆ. ಬಾಕಿ ಅವರು ಬಂದು ಹೊಡೆದಿದ್ದಾರೆ. ಮತ್ತೆ ಡ್ರೈವರ್ ಕಂಡಕ್ಟರ್ ಅವರಿಗೆ ಹೊರದದ್ದು ಅಲ್ಲಿ ಯಾವುದೇ ಪಬ್ಲಿಕ್ ಅವರು. ಈ ಥರ ಆದರೆ ನಮಗೆ ಡ್ಯೂಟಿ ಮಾಡಲಿಕ್ಕೆ ಯಾರು ಎಲ್ಲ ನಮ್ಮ ಕಂಡಕ್ಟರ್ ಇದ್ದಾರೆ, ಯಾರಿಗೆ ಸಹ ಆಗುದಿಲ್ಲ. ನಾವು ಹೇಗೆ ಟೈಮ್ ಸಹ ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಲೋಕಲ್ CC ಎಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗುದು. ಆದರೆ ಸಹ ಎಲ್ಲಿ ನಾನ್ ಸ್ಟಾಪ್ ಕೇಳ್ತಾರೆ ಅಲ್ಲಿ ನಾನ್ ಸ್ಟಾಪ್ ಕೊಡ್ತೇವೆ, ಎಲ್ಲಿ ಬರ್ತಾರೆ ಅಲ್ಲಿ ನಿಲ್ಲಿಸ್ತೇವೆ. ನಮಗೆ ಸಪೋರ್ಟ್ ಇಲ್ಲ ಯಾರಿಂದ ಸಹ. ಎಲ್ಲ ಕಡೆ ನಾವು ಸ್ವಲ್ಪ ರ್ಯಾಶ್ ಹೋದರೆ ಅದಕ್ಕೆ ಕೇಸ್. ಇಲ್ಲಿ ಟೈಮಿಂಗಲ್ಲಿ ನಾವು ಎಂತ ಮಾಡೋದು? ಅವಸರ ಮಾಡಿಕೊಂಡಿದ್ರೆ ಗಾಡಿಗೆ ಯಾವುದಾದ್ರು ತಾಗ್ತದೆ. ಗಾಡಿ ತಾಗಿ ಧನ್ಯವಾದದಿಂದ ಅದು ಡೀಸೆಲ್ ಜಾಸ್ತಿ ಆದರೆ ಅದು ಯಾವುದಂತ ನಾವು ಒಂದು ಟೈಮಿಂಗ್ ಬಿಟ್ಟು ಬಿಟ್ಟರೆ ಓಕೆ. ಮತ್ತೆ ಇದೊಂದು ಕಂಟಿನ್ಯೂ ಆಗಬಾರ್ದು ಅಂತ ನಮ್ಮೊಂದು ಬೇಡಿಕೆ. ಹರಿಪ್ರಸಾದ್. ಮಕ್ಕಳಿಗೆಲ್ಲ ನಾವು ಈಗ 5 ರೂಪಾಯಿ 3 ರೂಪಾಯಿ ತೆಗೆದು ಹೋಗ್ತೇವೆ. ಅದು ಕೂಡ ಬೆನಿಫಿಟ್ ಇಲ್ಲ. 7 ರೂಪಾಯಿ ಫಸ್ಟ್ ತೆಗೆದಿತ್ತು. ಅದು ಬೋರ್ಡ್ಗೆ ಹೇಳಿದ ಬೇಡ 7 ರೂಪಾಯಿ 5 ರೂಪಾಯಿ ತೆಗೆ ಅಂತ. ಅದೇ ಕಂಟಿನ್ಯೂ ಮಾಡ್ತಿದ್ದೇವೆ. ಅದ್ರ ಕೂಡ ನಾವು ಅದು ನಮಗೆ ಲಾಸ್ ಅಲ್ಲ. ಅದಕ್ಕಿಂತ ಸೇರೆಲ್ಲ 5 ರೂಪಾಯಿ 7 ರೂಪಾಯಿ 10 ರೂಪಾಯಿ ಆಗುತ್ತೆ ಸೇರ್. ಅಷ್ಟು ಅದು ಒಳ್ಳೆಯದು. ದೊಡ್ಡವರಿಗೆಲ್ಲ 10 ರೂಪಾಯಿ, ಕಾಲೇಜ್ ಸ್ಟೂಡೆಂಟ್ ಇರಲ್ಲ ಅವರಿಗೆಲ್ಲ 10 ರೂಪಾಯಿ. ಆದರೆ ಮಕ್ಕಳಿಗೆಲ್ಲ ನಾವು 3 ರೂಪಾಯಿ 2 ರೂಪಾಯಿ ನಾವು ತೆಗ್ತೇವೆ. ಅದು ಕೂಡ ಕಮ್ಮಿ ಆಗುತ್ತೆ ನಮಗೆ ಕೆಲಸ ಆಗಲ್ಲ. ಮತ್ತು ಟೈಮಿಗೆ ರೀಚ್ ಮಾಡಲಿಕ್ಕೆ ಆಗಲ್ಲ. ಫೈನ್ 3 ಮಿನಿಟ್ ಲೇಟ್ ಆದರೆ ಕೂಡ 90 ರೂಪಾಯಿ. 4 ಮಿನಿಟ್ ಲೇಟ್ 5 ಮಿನಿಟ್ ಲೇಟ್ ಆದರೆ ಮಿನಿ 150 ರೂಪಾಯಿ ಕೊಟ್ಟು ನಾವು ಇದು ಮಾಡ್ತೇವೆ, ರನ್ ಮಾಡ್ತೇವೆ ಗಾಡಿ. ಮತ್ತು
ಹಾಗೆ ನಿಮ್ಮ ನಿನ್ನೆ ಘಟನೆ ಆದಾಗ ನಿಮಗೆ ಮಾಹಿತಿ ಬಂದಿತ್ತಾ ನಿನ್ನೆ ಏನಾಗಿತ್ತು ಅಂತ? ಅದು ಇನ್ನೇ ರಜೆ ನಾನು ಇದೇ ದಿನ ನಾನು ಡ್ಯೂಟಿ ಕಂಡಕ್ಟ್ ಮಾಡಿ ನಾನು ನಿನ್ನೆ ರಜೆ